ಇದನ್ನ ಇವಾಗಲೇ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ. ಬಾಯಿ ನೀರೂರಿಸುವಂಥ ಪ್ರಾನ್ಸ್ ಅಥವಾ ಸಿಗಡಿ ಮೀನಿನ ಗೀ ರೋಸ್ಟ್ ಮಂಗಳೂರು ಸ್ಟೈಲಲ್ಲಿ ಮಾಡುವಂಥ ಸುಲಭ ವಿಧಾನವನ್ನು ಹೇಳ್ತಾ ಇದ್ದೀನಿ. ಅದು ಹೋಟೆಲ್ಗಿಂತ ರುಚಿಯಾಗುತ್ತೆ ನೀವು ಈ ವಿಧಾನವನ್ನು ಫಾಲೋ ಮಾಡಿದರೆ. 1 kgಯಷ್ಟು ಟೈಗರ್ ಪ್ರಾನ್ಸನ್ನು ತಗೊಂಡಿದ್ದೇನೆ. ಎಟ್ಟಿ ಅಂತೀವಿ ನಮ್ಮ ಕಡೆ, ಅಥವಾ ಸಿಗಡಿ ಅಂತ ಹೇಳ್ತೀವಿ. ಇದನ್ನು ಕ್ಲೀನ್ ಮಾಡಿಕೊಂಡು ಒಂಚೂರು ನೀರು ಪಸ ಇಲ್ಲದಕ್ಕೆ ನೋಡ್ಕೊಳ್ಳಿ. ಅದಾದ ನಂತರ 1 ಟೀ ಸ್ಪೂನಷ್ಟು ಖಾರ ಪುಡಿ, ಸ್ವಲ್ಪ ಅರಿಶಿನ, 1 ಟೀ ಸ್ಪೂನಷ್ಟು ಉಪ್ಪು, ಸ್ವಲ್ಪ ಹುಣಸೆ ಹಣ್ಣಿನ ರಸ ಹಿಂಡಿ ರೆಡಿ ಇಟ್ಕೊಂಡಿದ್ದೇನೆ. ಹಾಗೆಯೇ ಒಂದು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಮ್ಯಾರಿನೇಟ್ ಮಾಡಿ ಇಟ್ಬಿಡಿ. ಈ ಪ್ರಾನ್ಸ್ ಗೀ ರೋಸ್ಟ್ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ, ನೀವು ಮಂಗಳೂರು ಕಡೆ ಹೋಟೆಲ್ಗಳಲ್ಲಿ ತಿಂದಿದ್ದರೆ ಅದರ ರುಚಿ ನಿಮಗೆ ಖಂಡಿತವಾಗ್ಲೂ ಗೊತ್ತಿರುತ್ತೆ. ಅದನ್ನ ಅದಕ್ಕಿಂತ ರುಚಿಯಾಗಿ ಮನೆಯಲ್ಲೇ ಮಾಡ್ಬೋದು. ಇನ್ನೊಂದು 10 ನಿಮಿಷ ಬಿಟ್ಬಿಡಿ ಸಾಕು, ಜಾಸ್ತಿ ಏನೂ ಬೇಡ. ಇವಾಗ ಇದಕ್ಕೊಂದು ಸೂಪರಾಗಿರುವಂಥ ಮಸಾಲನ ಮಾಡ್ಕೋಬೇಕು. ಅದಕ್ಕೆ ಮೇಯ್ನಾಗಿ ನಮಗೆ ಬೇಕಾಗಿರುವಂಥದ್ದು ಒಣಮೆಣಸು, ಬ್ಯಾಡಗಿ ಮೆಣಸು ಮತ್ತು ಗುಂಟೂರು ಮೆಣಸು ಮಿಕ್ಸ್ ಮಾಡ್ಕೊಂಡು ತಗೊಂಡಿದ್ದೇನೆ. ನಾನೊಂದು 25ರಿಂದ 30 ಮೆಣಸು ತಗೊಂಡಿದ್ದೇನೆ. ಸ್ವಲ್ಪ ಮಸಾಲೆ ಜಾಸ್ತಿ ಮಾಡ್ತಾಯಿದ್ದೇನೆ. ಒಂದು 2ರಿಂದ 3 ಚಮಚ ಕೊತ್ತಂಬರಿ ಬೀಜ, 1 ಚಮಚ ಜೀರಿಗೆ, ಸ್ವಲ್ಪ ಕಾಳು ಮೆಣಸು, ಒಂದು ಸ್ವಲ್ಪ ಕರಿಬೇವು, ಸ್ವಲ್ಪ ಮೆಂತೆ ಒಂದು 1/4 ಚಮಚದಷ್ಟು ಹಾಕ್ಕೊಂಡ್ರೆ ಸಾಕು. ಇಷ್ಟನ್ನು ಹಾಕ್ಕೊಂಡು ಫಸ್ಟ್ ನೀವು ರೋಸ್ಟ್ ಮಾಡ್ಕೊಳ್ಳಿ, ಹುರಿದ್ಕೊಳ್ಳಿ. ಇದು ಮಸಾಲಕ್ಕೆ ಬೇಕಾಗುತ್ತೆ. ಇದು ಹುರಿದಾದ ನಂತರ ಸ್ವಲ್ಪ ನಾವು ರೆಡಿ ಮಾಡಿಟ್ಟಿರುವಂಥ ಒಣಮೆಣಸನ್ನು ಹಾಕ್ಕೊಂಡು ಹುರಿಬೇಕು. ನೀವು ಆವಾಗಲೇ ಕರಿಬೇವನ್ನು ಕೂಡ ಹಾಕ್ಕೊಳ್ಳಿ, ಒಳ್ಳೆ ಫ್ಲೇವರ್ ಬರುತ್ತೆ. ಇದನ್ನ ಹುರಿದಾದ ನಂತರ ಒಂದು ಮಿಕ್ಸಿಗೆ ಹಾಕ್ಕೊಳ್ಳಿ. ಅದಾದ ನಂತರ ಒಂದು ಸ್ವಲ್ಪ ಹುಣಸೆಹಣ್ಣು, ಹಾಗೆಯೇ ಒಂದು 4-5 ಎಸಳು ಬೆಳ್ಳುಳ್ಳಿ, ಚಿಟಿಕೆಯಷ್ಟು ಅರಿಶಿನ, ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ, ಜಾಸ್ತಿ ಏನು ಅರಿಶಿನ ಬೇಡ. ಸ್ವಲ್ಪ ನೀರನ್ನು ಹಾಕ್ಕೊಂಡು ಫಸ್ಟು ಈ ಮಸಾಲನ ಪುಡಿ ಮಾಡ್ಕೊಳ್ಳಿ ಮಿಕ್ಸಿಯಲ್ಲಿ. ಅದಾದ ನಂತರ ಮತ್ತೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನ ನುಣ್ಣಗೆ ನಾವು ರುಬ್ಕೋಬೇಕು. ಅಂದರೆ ಮಿಕ್ಸಿಯಲ್ಲಿ ಸಖತ್ ನೈಸಾಗಿ ರುಬ್ಕೊಂಡ್ರೆ ಈ ಗೀ ರೋಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಮಸಾಲೆ ರೆಡಿ ಮಾಡ್ಕೋಬೇಕು. ಈಗ ಸ್ಟವ್ ಮೇಲೆ ಬಾಣಲೆ ಇಟ್ಟು ಮುಖ್ಯವಾಗಿ ನಾವೊಂದು 4 ಚಮಚದಷ್ಟು ತುಪ್ಪವನ್ನು ಸೇರಿಸ್ಕೋಬೇಕು. ಇದು ಮನೆಯಲ್ಲೇ ಮಾಡಿರುವಂಥ ತುಪ್ಪ. ಅದಕ್ಕೊಂದೆರಡು ಒಣಮೆಣಸು, ಒಂದು ಸ್ವಲ್ಪ ಕರಿಬೇವನ್ನು ಹಾಕಿದ್ರೆ ಆ ಗೀ ರೋಸ್ಟ್ ಇದು ಫ್ಲೇವರ್ ಇದೆಯಲ್ವ ನೆಕ್ಸ್ಟ್ ಲೆವೆಲ್ ಹೋಗುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಅದು ಫ್ರೈ ಆದ ನಂತರ ಸ್ವಲ್ಪನೇ ಈರುಳ್ಳಿ ಹಾಕಿ ಇದನ್ನ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಜಾಸ್ತಿ ಬೇಡ, ಗೀ ರೋಸ್ಟಿಗೆ ಕೆಲವರು ಈರುಳ್ಳಿನೇ ಹಾಕಲ್ಲ. ಸ್ವಲ್ಪ ಹಾಕಿದರೆ ಏನೂ ತೊಂದರೆ ಇಲ್ಲ. ನಾನು ಈರುಳ್ಳಿ ಹಾಕೋದು ಯಾವುದನ್ನು ಮಾಡಲ್ಲ, ಸ್ವಲ್ಪ ಈರುಳ್ಳಿಯನ್ನು ಹಾಕ್ಕೊತಾ ಇದ್ದೇನೆ. ಫ್ರೈ ಆದ ನಂತರ ರೆಡಿ ಮಾಡಿಟ್ಟಿರುವಂಥ ಮ್ಯಾರಿನೇಟ್ ಮಾಡಿಟ್ಟಿರುವಂಥ ಸಿಗಡಿ ಮೀನಿದೆಯಲ್ವ ಅಥವಾ ಎಟ್ಟಿ ಪ್ರಾನ್ಸನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ. ಉಪ್ಪು ಮ್ಯಾರಿನೇಷನ್ಗೂ ಹಾಕ್ಕೊಂಡಿದ್ವಿ, ಆದ್ದರಿಂದ ನೋಡ್ಕೊಂಡು ಹಾಕ್ಕೊಳ್ಳಿ. ತುಂಬ ಜಾಸ್ತಿ ಉಪ್ಪೇನು ಬೇಕಾಗಲ್ಲ ಸಿಗಡಿ ಮೀನಿಗೆ. ಮುಚ್ಚಿಟ್ಟು ಸ್ವಲ್ಪ ಹೊತ್ತು ತುಪ್ಪದಲ್ಲಿ ಬೇಯಿಸ್ಕೊಳ್ಳಿ. ಒಂದು ರೌಂಡ್ ಬೆಂದಾದ ನಂತರ ರೆಡಿ ಮಾಡಿಟ್ಟಿರುವಂಥ ಮಸಾಲನ ಹಾಕ್ಕೊಂಡು ಉರಿಯನ್ನು ಕಮ್ಮಿ ಇಟ್ಕೊಳ್ಳಿ, ಮೀಡಿಯಮ್ ಇಟ್ಕೊಂಡು ಚೆನ್ನಾಗಿದ್ದನ್ನ ನಾವು ರೋಸ್ಟ್ ಮಾಡ್ತಾ ಹೋಗಬೇಕು. ಇದು ತುಂಬ ದಪ್ಪಗಿದ್ದರೆ ಒಂಚೂರು ನೀರು ಹಾಕ್ಬೋದು ಮಸಾಲಕ್ಕೆ, ಆದರೆ ತುಂಬ ತೆಳ್ಳಗೆ ಮಾಡ್ಕೋಬೇಡಿ. ಸಿಗಡಿ ಮೀನು ಬೇಯುವಾಗ ನೀರು ಬಿಟ್ಟಿರುತ್ತೆ, ಅದರಿಂದ ನೋಡ್ಕೊಂಡು ನೀರು ಹಾಕ್ಕೊಂಡು ಹದ ಮಾಡ್ಕೊಳ್ಳಿ. ರುಚಿಗೆ ಉಪ್ಪು ಬೇಕಾದರೆ ನೋಡ್ಕೊಂಡು ಹಾಕ್ಕೊಳ್ಳಿ. ಮೀಡಿಯಮ್ ಉರಿ ಇಟ್ಕೊಂಡು ಚೆನ್ನಾಗಿ ರೋಸ್ಟ್ ಆಗೋ ಥರ ಬೇಯಿಸ್ಕೋಬೇಕು ನಾವಿದನ್ನ. ನಾನೊಂದು ಸ್ವಲ್ಪ ಮಸಾಲ ಜಾಸ್ತಿನೇ ಮಾಡ್ತಾಯಿದ್ದೀನಿ, ಯಾಕಂತಂದರೆ ಇದರ ಮಸಾಲ ಅಂತಂದರೆ ನಮ್ಮ ಮನೆಯಲ್ಲಿ ಎಲ್ರಿಗೂ ತುಂಬ ಇಷ್ಟ. ಒಂದು 5-6 ನಿಮಿಷ ಚೆನ್ನಾಗಿ ಕುದಿಸಿದ ನಂತರ ಈ ಥರ ಗೀ ರೋಸ್ಟ್ ರೆಡಿ ಆಗುತ್ತೆ. ಬಾಯಿ ನೀರು ಬರುತ್ತಿದ್ದು ನೋಡ್ತಾ ಇದ್ರೆ ಇವಾಗಲೇ ತಿನ್ನಬೇಕು ಅಂತ ಅನಿಸುತ್ತೆ. ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ಖಂಡಿತವಾಗ್ಲೂ ಇದನ್ನ ಟ್ರೈ ಮಾಡಿ. ಇದು ಒಳ್ಳೆ ಪಾರ್ಟಿಗಳಿಗೆ ಒಳ್ಳೆ ಸ್ಟಾರ್ಟರು ಹೌದು, ಅನ್ನಕ್ಕೆ ಸೈಡ್ ಡಿಶ್ಶು ಹೌದು, ದೋಸೆನೂ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ಸ್ ಎಲ್ರಿಗೂ.